ಬ್ರೇಕಿಂಗ್ ನ್ಯೂಸ್ ಇದೀಗ ಬಂದ ಸುದ್ದಿ. ನಮ್ಮ ಬಿಗ್ ಬಾಸ್ನ ವಿನ್ನರ್ ಯಾರು ಗೊತ್ತಾ? ಎಸ್, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಕ್ಷಿತಾ ಶೆಟ್ಟಿ. ಅವಳು ಬಿಗ್ ಬಾಸ್ ವಿನ್ನರ್ ಆಗಿ ಬರ್ತಾ ಇದ್ದಾಳೆ. ಯಾರೆಲ್ಲ ಅವಳಿಗೆ ಹೇಟ್ ಕಮೆಂಟ್ಸ್ ಕೊಟ್ಟಿದ್ದೀರಾ ಅವರೆಲ್ಲ ಇನ್ನು ಬಾಯಿ ಮುಚ್ಚಿ ತಿಕ್ಕ ಮುಚ್ಚಿ ಕುತ್ಕೊಂಡಿರಿ ಅಂತ ಹೇಳ್ತಾ ಇದ್ದೇನೆ. ಹೇ ಗಾಯ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಸೌಖ್ಯ ಅಂತ ಭಾವಿಸ್ತೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲ ಫ್ಯಾಮಿಲಿ ಬ್ಲಾಗ್ಸ್. ಇವತ್ತು ಮತ್ತೆ ಕುತ್ಕೊಂಡಿದ್ದೇನೆ, ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಂಗೆ ಅಷ್ಟೊಂದು ಕಮೆಂಟ್ಸ್ ಬಂದು ಬಿದ್ದಿದೆ. ಸ್ಟಾರ್ಟಿಂಗ್ ಒಂದು 2 ವಾರಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದೆಲ್ಲ, ಅದರಲ್ಲಿ ನೀವು ಈಗ ಹೋಗಿ ನೋಡಿ, ಒಂದು ಮೋರ್ ದೆನ್ 400 ನಂಗೆ ಕಮೆಂಟ್ಸ್ ಬಂದಿದೆ. ಎಷ್ಟು ಹೇಟ್ ಕಮೆಂಟ್ಸ್ ಬರ್ತಾ ಇದೆ ಅಂದ್ರೆ ಈಗಲೂ ಬರ್ತಾ ಇದೆ. ನಾನು ಕಮೆಂಟ್ ಆಫ್ ಕೂಡ ಮಾಡಲಿಲ್ಲ, ಇಟ್ಟಿದ್ದೇನೆ, ಆನ್ ಇಟ್ಟಿದ್ದೇನೆ. ಯಾಕಂದ್ರೆ ಎಷ್ಟು ಮಂದಿಗೆ ಒಳಗಡೆ ಎಷ್ಟು ದ್ವೇಷ ಇದೆ, ಅಸೂಯೆ ಇದೆ ಅಂತ ಹೇಳಿ ಅವರ ಕಮೆಂಟ್ಸ್ ಅಲ್ಲಿ ಗೊತ್ತಾಗ್ತದೆ. ನಾನು ಮೊದಲೇ ಹೇಳಿದಾಗೆ ನಮ್ಮದು ವ್ಯಕ್ತಿತ್ವ ಏನು ಹಾಳಾಗುದಿಲ್ಲ. ಅವರದು ಯಾರು ಕಮೆಂಟ್ ಹಾಕ್ತಾರೆ, ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ, ಅವರ ವ್ಯಕ್ತಿತ್ವ ಅವರ ಮನಸ್ಸಿನಲ್ಲಿದ್ದ ಹೊಟ್ಟೆ ಕಿಚ್ಚೆಲ್ಲ ಉಂಟಲ್ಲ, ಅದು ಕಮೆಂಟ್ಸ್ ಮೂಲಕ ಬರ್ತದೆ. ನಾನು ಫಸ್ಟ್ ಆಫ್ ಆಲ್ ಹೇಳ್ತೇನೆ, ನೀವೇನು ರಕ್ಷಿತಾ ಶೆಟ್ಟಿಯನ್ನು ಎತ್ತಿದ್ದೀರಾ ಅಥವಾ ಅವಳದು ಡೇಟ್ ಆಫ್ ಬರ್ತ್ ಅವಳು ಕೊಟ್ಟಿದ್ದಾಳ, ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾಳ? ನೀವ್ಯಾರು ಅವಳ ಬಗ್ಗೆ, ಏಜಿನ ಬಗ್ಗೆ ಮಾತನಾಡಲಿಕ್ಕೆ ಅಂತ ನಾನು ಈ ಒಂದು ಟಾಪಿಕ್ ಅಲ್ಲಿ ಸ್ಟಾರ್ಟ್ ಮಾಡ್ತೇನೆ. ನೀವು ಹೇಳ್ತೀರಲ್ವಾ, ಅದರಲ್ಲಿ ತುಂಬಾ ಮಂದಿ ಕಮೆಂಟ್ಸ್ ಹಾಕಿದ್ದಾರೆ. ಏನಂದ್ರೆ ಅವಳ ಏಜಿನ ಬಗ್ಗೆ ತುಂಬಾ ಡಿಸ್ಕಸ್ ಆಗ್ತುಂಟು. ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅವಳ ತಂದೆ ತಾಯಿಗೆ ಆದದ್ದು ವೆಡ್ಡಿಂಗ್ ಆನಿವರ್ಸರಿ ಲಾಸ್ಟ್ ಇಯರ್ ಆದದ್ದು. ಈವನ್ ನಾನು ಕೂಡ ಆ ಒಂದು ವಿಡಿಯೋ ನೋಡಿದ್ದೇನೆ. ಈವನ್ ನಾನು ಕೂಡ ಅವಳದು ಒಂದು ಸಬ್ಸ್ಕ್ರೈಬರ್. ಓಕೆ, ಸೊ ನಾವು ಒಬ್ರನ್ನು ಇಷ್ಟಪಟ್ಟ ನಂತರ ಖಂಡಿತವಾಗ್ಲೂ ಅವಳದು A to Z ನಾನು ನೋಡ್ತೇನೆ. ಇದು ರಿಯಲ್ ಫ್ಯಾನ್ ಅಂತ ಹೇಳ್ತಾರೆ. ಅವರ ಬಗ್ಗೆ ಪೂರ್ವಪರ ಗೊತ್ತಿಲ್ಲದೆ ಅವಳ ಬಗ್ಗೆ ನೀವು ಹೇಗೆ ಅದು ಜಡ್ಜ್ ಮಾಡ್ತೀರಿ? ಅವಳ ಏಜ್ 26 ಅಂತ ಹೇಳಿ. ಅವಳ ತಂದೆ ತಾಯಿಗೆ ಹೋದ ವರ್ಷದಲ್ಲಿ ವೆಡ್ಡಿಂಗ್ ಆನಿವರ್ಸರಿ 25th ಆದದ್ದು. ಹಾಗಾದ್ರೆ 26 ಅಂತ ಹೇಳ್ತಿರಲ್ಲ, ಅವಳೆಂತ ಅವರದು ಮೊದಲೇ ಹುಟ್ಟಿದಾಳ? ನಿಮ್ಮ ಲೆಕ್ಕದಲ್ಲಿ, ನಿಮ್ಮ ಕ್ಯಾಲ್ಕುಲೇಟರ್ ಪ್ರಕಾರ ಮೊದಲೇ ಹುಟ್ಟಿದಾಳ? ಇನ್ನೊಂದು ಏನಂದ್ರೆ, ಅವಳು ಕುಳ್ಳಿ ಹಾಗೆ ಹೀಗೆ ಅಂತ ಹೇಳ್ತಿರಲ್ಲ, ಬಾಡಿ ಶೇಮಿಂಗ್ ಮಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗುದಿಲ್ಲ? ಒಂದು ಹೆಂಗಸರಾಗಿ ನೀವು ಇಲ್ಲಿ ಬಂದು ಕಮೆಂಟ್ಸ್ ಹಾಕ್ತಿರಲ್ಲ, ಕುಳ್ಳಿ, ಅವಳು ಹಾಗೆ, ಅವಳು ಹೀಗೆ ಅಂತ ಹೇಳ್ತಿರಲ್ಲ. ನಿಮ್ಮ ಮನೆ ಮಕ್ಕಳು, ಹೆಣ್ಣು ಮಕ್ಕಳು ಇದೇ ರೀತಿ ಇದ್ರೆ ನೀವು ಈ ರೀತಿ ಬಾಡಿ ಶೇಮಿಂಗ್ ಮಾಡ್ತೀರಾ? ನಿಮ್ಗೆ ರೈಟ್ಸ್ ಕೊಟ್ಟಿದಾರ ಯಾರಾದ್ರೂ? ನಾನು ಅದು ಹೇಳುದು ನಿಮ್ಗೆ. ಅವಳದು ಏಜ್ ಬಗ್ಗೆ ಮತ್ತೆ ಅವಳದು ಹೈಟ್ ಬಗ್ಗೆ ಇದೆಲ್ಲ ಯಾಕೆ ಮಾರೆ ಟೆನ್ಷನ್? ಇದೆಲ್ಲ ಟೆನ್ಷನ್ ಅವಳ ತಂದೆ ತಾಯಿ ನೋಡ್ತಾರೆ, ಅವರಿಗಿಲ್ಲದ ಟೆನ್ಷನ್ ನಿಮ್ಗೆ ಯಾಕೆ ಅಂತ ನಾನು ಕೇಳುದು, ಅಷ್ಟೇ ಕೇಳುದು ನಾನು. ಯಾಕಂದ್ರೆ ಅಷ್ಟು ಕೆಟ್ಟದಾಗಿ. ಮತ್ತೆ ಇನ್ನೊಂದು, ನನ್ನದು ಫೇಸ್ಬುಕ್ ಅಲ್ಲಿ ಕೂಡ ನಾನು ಇವಳ ಬಗ್ಗೆ ಸಪೋರ್ಟ್ ಮಾಡಿ ನಾನು ವಿಡಿಯೋ ಹಾಕ್ತೇನೆ. ಅದರಲ್ಲಿ ಕೂಡ ಒಂದು ಹೆಂಗಸು ಬಂದು ಹೇಳ್ತಾ ಉಂಟು, ಇವಳು ಫೇಕ್, ಡಂಬ್, ಇವಳೇನು ವೇಸ್ಟ್ ಬಾಡಿ. ಮತ್ತೆ ಯಾರು ಧ್ರುವಂತ್, ಅವಳನ್ನು ತುಳುನಾಡಿನವ. ನಾನು ಆ ಹೆಂಗಸು ಕೂಡ ನನ್ನದು ವಿಡಿಯೋ ನೋಡ್ತದೆ, ಫೇಸ್ಬುಕ್ ಅಲ್ಲಿ ನೋಡ್ತದೆ, ಅದೇ ರೀತಿ ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ತದೆ. ಅದು ಆ ಹೆಂಗಸಿಗೆ ನಂಗೆ ಅಲ್ಲಿ ಚರ್ಚೆ ಮಾಡಿ ಕುತ್ಕೊಳ್ಳಿಕ್ಕೆ ನಂಗೆ ಪುರ್ಸತ್ತಿಲ್ಲ. ಇವರಿಗೆ ಒಳ್ಳೆ ಪುರ್ಸತ್ ಇರ್ತದೆ. ಮತ್ತೆ ಒಂದು ಇವರ ಮನೆ, ಇವಳು ರಕ್ಷಿತಾ ಶೆಟ್ಟಿಯನ್ನು ಇವರದು ರಿಲೇಟಿವ್ ಅಥವಾ ಅಕ್ಕನ ತಂಗಿ, ಯಾಕೆ ಈ ರೀತಿ ಎಲ್ಲ ಕಮೆಂಟ್ ಹಾಕ್ಬೇಕಂತ ನಾನು ಫಸ್ಟ್ ಆಫ್ ಆಲ್ ಹೇಳುದು. ಅದರ ನಂತರ ನಾನು ಧ್ರುವಂತಿದು ನಾನು ಹೇಳ್ತೇನೆ. ಧ್ರುವಂತ್ ಮೂಲತಃ ಬಂಟ್ವಾಳದವ. ಅವನು ಇರುವುದು ಮಾತ್ರ ಕೊಡಗಲ್ಲಿದ್ದಾನೆ. ಅವನದೇ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದ್ದಾನೆ, ಅವನು ಬಂಟ್ವಾಳದಲ್ಲಿ ಅವನದು ಹುಟ್ಟಿದ ಸ್ಥಳ ಅದು. ಅದರ ನಂತರ ಈಗ ಇರುವುದು ಮಾತ್ರ ಕೊಡಗಲ್ಲಿ ಅಂತ ಹೇಳಿದ್ದಾನೆ. ಅದರ ನಂತರ ಈಗ ನಾವು ರಕ್ಷಿತಾ ಶೆಟ್ಟಿಗೆ ಯಾಕೆ ಇಷ್ಟು ಸಪೋರ್ಟ್, ಯಾಕೆ ಇದು ಅಂದ್ರೆ, ಅವಳ ಹುಡುಗಿದು ವ್ಯಕ್ತಿತ್ವ ಒಳ್ಳೆದಿದೆ. ಎರಡನೇದು, ನಮ್ಮ ತುಳುನಾಡಿನ ಕರಾವಳಿ ಹುಡುಗಿ, ಅವಳದು ಮೂಲತಃ ಇರುವುದು ಅವಳದು ಅಜ್ಜಿ ಮನೆ ಪಡುಬಿದ್ರಿ. ಓಕೆ, ಸೊ ಆದ್ರೂ ನಾವು ಇಷ್ಟಪಡ್ತೇವೆ. ಯಾಕಂದ್ರೆ ಅವಳು ಒಳ್ಳೆ ರೀತಿಯ ಹುಡುಗಿ, ಅವಳದೊಂದು ಪ್ರತಿಯೊಂದು ಮಾತು ಅಥವಾ ಮನಸ್ಸು ಒಳ್ಳೆದಿದೆ. ಅದಕ್ಕೋಸ್ಕರ ನಾವು ಇದು ಮಾಡ್ತೇವೆ, ಸಪೋರ್ಟ್ ಮಾಡ್ತೇವೆ. ಯಾಕಂದ್ರೆ ಅವಳು ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾ ಇರುವುದಿಲ್ಲ. ಎರಡನೇದಾಗಿ ಅವಳು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಫಿಟ್ಟಿಂಗ್ ಇಡುವುದು ನೀವು ನೋಡಿದ್ದೀರಾ? ನೀವು ಈಗ ಬಿಗ್ ಬಾಸ್ ಅಲ್ಲಿ 24 hours ಕೆಲವರು ನೋಡುವವರು ಇರ್ತಾರೆ. ಆದ್ರೆ ನೀವು ಮತ್ತೊಂದು ಅವರದ್ದೇ 24 hours ನಂತರ ಮತ್ತೆ ಇದು ಪ್ರತಿದಿನ 9 ಸ್ಟಾರ್ಟ್ ಆಗ್ತದೆ ಬಿಗ್ ಬಾಸ್ ಇದು. ಅದರಲ್ಲಿ ನೀವು ಎಲ್ಲಿಯಾದ್ರೂ ಆ ಹುಡುಗಿ ಕಾವ್ಯ ಬಗ್ಗೆ ಅಥವಾ ಸ್ಪಂದನನ ಬಗ್ಗೆ ಅಥವಾ ಅಶ್ವಿನಿ ಗೌಡನ ಬಗ್ಗೆ ಏನಾದ್ರೂ ದೂರಿದು ನೋಡಿದ್ರ? ಅವಳಷ್ಟಕ್ಕೆ ಒಂದು ಗಮ್ಮತ್ ಮಾಡ್ತಾ ಇರ್ತಾಳೆ. ಪಾಪ ಅವಳಿಗೆ ಯಾರು ಪ್ರೀತಿ ಮಾಡ್ತಾರೆ? ಗಿಲ್ಲಿ ಅವತ್ತು ಇವಳ ಹತ್ರ ಜಗಳ ಮಾಡಿದ್ದವನು. ಆದ್ರೂ ಇವಳು ಅದನ್ನು ಸರಿತೂಗಿಸ್ಕೊಂಡು ಹೋಗ್ತಾ ಇದ್ದಾಳೆ. ಅದರ ನಂತರ ಅವಳು ರೀಸನ್ ಕೂಡ ಕೊಟ್ಟಿದ್ದಾಳೆ, ನಾನು ಯಾಕೆ ನಾಮಿನೇಟ್ ಮಾಡಿದಂತ. ಯಾಕಂದ್ರೆ ಅವನು ಎಂತ ಗೊತ್ತಾ, ಅವನದು ಕೆಲಸ ಇದ್ರೆ ಮಾತ್ರ ಇವಳನ್ನು ಕರೆಯುದು, ರಕ್ಷಿತಾ ರಕ್ಷಿತಾ ರಕ್ಷಿತಾ. ಇಲ್ಲದಿದ್ರೆ ಅವನು ಇಡೀ 24 hours ಕಾವು ಕಾವು ನನ್ನ ಕಾವು ಅಂತ ಹೇಳ್ತಾ ಇರ್ತಾನೆ. ಇವನದು ಪ್ರತಿಯೊಂದು ಕೆಲಸವನ್ನು A to Z ಮಾಡಿಕೊಡುದು ಯಾರು? ರಕ್ಷಿತಾ. ಪ್ರತಿಯೊಂದು ಏನಾದ್ರೂ ಒಂದು ಆದ್ರೆ
ರಕ್ಷಿತನಿಗೆ ಕರೆಯೋದು ಅವನು, ಗೊತ್ತಾಯ್ತಾ. ಅದರ ನಂತರ ಆ ಹುಡುಗಿ ಕೂಡ ನಾಮಿನೇಟ್ ಮಾಡಿದ್ರು ಕೂಡ ಚೈತ್ರನಿಗೆ ಕರೆಕ್ಟ್ ಆಗಿ ರೀಸನ್ ಹೇಳ್ತಾಳೆ. ಚೈತ್ರ ಕೇಳ್ತಾಳೆ ನೀನ್ ಯಾಕೆ ನಾಮಿನೇಟ್ ಮಾಡಿದ್ದು ಅಂತ. ಆಗ ಅವಳು ಹೇಳ್ತಾಳೆ ನಂಗೆ ಸಿಟ್ಟಿದ್ರೆ ಅವರನ್ನು ನಾಮಿನೇಟ್ ಮಾಡ್ತೇನೆ, ಮತ್ತೆ ನಂಗೆ ಸರಿ ಆಗ್ತದೆ, ಮತ್ತೆ ನಾನು ನಾರ್ಮಲ್ ಆಗಿರ್ತೇನೆ ಅಂತ ಹೇಳಿ. ಮತ್ತೆ ಅವಳಿಗೆ ಕೂಡ ರಕ್ಷಿತನಿಗೆ ಕೂಡ ಗೊತ್ತುಂಟು, ಈಗ ನಾಮಿನೇಟ್ ಮಾಡಿದ್ರು ಅಲ್ಲಿ ಅವರಿಗೆ ಅವರದ್ದು ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದೆ, ಅವರು ಇದು ಅಂದ್ರೆ ನಾಮಿನೇಟ್ ಆದ್ರೂ ಕೂಡ ಉಂಟಲ್ಲ ಬಚಾವಾಗಿ ಬರ್ತಾರೆ, ಸೇಫ್ ಆಗಿ ಬರ್ತಾರೆ ಅಂತ ಅವಳದ್ದು ಕೂಡ ಮೆಂಟಾಲಿಟಿ ಇದೆ. ಹಾಗೇನೆ ಮತ್ತೆ ಇನ್ನೊಂದು ಏನಂದ್ರೆ, ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎದುರುಗಡೆ ಇರುವಾಗ ಗೇಮ್ ಅಂತ ಹೇಳಿದ ನಂತರ ಖಂಡಿತವಾಗ್ಲೂ ಅವಳು ನಾಮಿನೇಟ್ ಮಾಡ್ಬೇಕೆ. ಮತ್ತೆ ಅವಳು ಆಟ ಆಡ್ಲಿಕ್ಕೆ ಹೋದದಲ್ಲ, ಯಾರನ್ನಾದ್ರೂ ನೋಡಿಕೊಂಡು ಮನುಷ್ಯತ್ವ ನೋಡ್ಲಿಕ್ಕೆ ಆಗ್ತದ? ಇಲ್ಲ. ಬಿಗ್ ಬಾಸ್ ಹೇಳುವಂತದ್ದು ಒಂದು ಗೇಮ್ ಶೋ, ಓಕೆ. ಸೊ ಯಾರಾದ್ರೂ ಒಂದು ವಿನ್ ಆಗ್ಬೇಕಾದ್ರೆ ಖಂಡಿತವಾಗ್ಲೂ ಎದುರಿನ ಮುಖಾಮುಖಿ ಕರೆಕ್ಟ್ ಟಕ್ಕರ್ ಇದ್ದವರನ್ನು ಸೋಲಿಸಲೇಬೇಕು. ಸೊ ಹಾಗಾಗಿ ನಾಮಿನೇಟ್ ಮಾಡಿದಕ್ಕೂ ಕೂಡ ಎಷ್ಟೋ ಮಂದಿ ಅವಳಿಗೆ ಕೆಟ್ಟದಾಗಿಲ್ಲಿ ಹೇಟ್ ಕಮೆಂಟ್ಸ್ ಹಾಕಿದ್ದಾರೆ, ಹಾಗೆ ಎಲ್ಲ. ಆದ್ರೆ ಅವಳು ರೀಸನ್ ಕೊಡುವಂತದ್ದು ಪಾಪ ಒಂದೊಂದು ರೀತಿ ಇರ್ತದೆ. ಯಾಕಂದ್ರೆ ಸಣ್ಣ ಹುಡುಗಿ 24 ವರ್ಷ ಹೇಳಿದ ನಂತರ ಅದು ಸಣ್ಣನೇ ಹುಡುಗಿ. ಕೆಲವರು ಹೇಳ್ತಾರೆ 24 ವರ್ಷ ಇದು ಏಜ್ ದೊಡ್ಡದಲ್ವಾ, ಅದೆಂತ ಕಂದ ಮಗು ಎಲ್ಲ ಹೇಳುದಂತ. ನಮ್ಮ ಇದ್ರಲ್ಲಿ ಅದು ಸಣ್ಣ ಏಜ್, ಗೊತ್ತಾಯ್ತಾ. ನಿಮ್ಮ ಇದ್ರಲ್ಲಿ ಏನು ಹೇಳ್ತೀರಾ ನಂಗೆ ಗೊತ್ತಿಲ್ಲ, ಆದ್ರೆ 24 ಏಜ್, ಅವಳಿಗೆ 23 ಕಂಪ್ಲೀಟ್ ಆಗಿ 24 ಆಗುದು. ಅದು ಸಹ ಅವಳು ಸ್ಪಂದನ ಮತ್ತು ಕಾವ್ಯ ಮಾತನಾಡ್ತಾ ಇರ್ತಾರೆ ಇವಳ ಏಜಿನ ಬಗ್ಗೆ. ಅದ್ರ ನಂತರ ಗಿಲ್ಲಿಗೂ ಕೂಡ ಫಿಟ್ಟಿಂಗ್ ಇಡ್ತಾ ಇರ್ತಾರೆ, ಗಿಲ್ಲಿ ಅವಳದು ರಕ್ಷಿತಾ ಶೆಟ್ಟಿದು ಏಜ್ ಉಂಟಲ್ಲ, ಅವಳು ನನ್ನಷ್ಟೇ ಏಜಿನವಳು, ನೀನ್ ಯಾಕೆ ಅವಳನ್ನು ವಂಶದ ಕುಡಿ ಹೇಳುದಂತ. ನೋಡಿ ಇವರಿಗೆ ಅವಳಷ್ಟಿಗೆ ಪಾಪ ಹೊರಗಡೆ ಆಟ ಆಡ್ತಾ ಇದ್ರು, ಇವರಿಗೆ ಇದು ಫಿಟ್ಟಿಂಗ್. ಗಿಲ್ಲಿ ತುಂಬಾ ಕ್ಲೋಸ್ ಇದ್ದಾನೆ ಇವಳ ಹತ್ರ, ಅದಕ್ಕೋಸ್ಕರ. ಆಗ ಅವನು ಹೇಳ್ತಾನೆ ನಾನು ಅವಳದು 20 ವರ್ಷ ಅಂತ. ಇಲ್ಲಪ್ಪ ನನ್ನಷ್ಟೇ ಏಜ್ ಅಂತ ಇವಳು ಹೇಳ್ತಾ ಇರ್ತಾಳೆ. ಯಾರು? ಕಾವ್ಯ. ನಾನು ಕಾವ್ಯನನ್ನು ನೀವು ನನ್ನ ಮೊದಲಿನ ವಿಡಿಯೋದಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ನಾನು ಮೊದಲು ಹೊಗಳಿದು ಗಿಲ್ಲಿ, ಕಾವ್ಯ, ರಕ್ಷಿತಾ, ರಘು ಇವರನ್ನು ಇಷ್ಟು 4 ಮಂದಿಯನ್ನು ನಾನು ತುಂಬಾ ಹೊಗಳಿದ್ದೇನೆ, ಗೊತ್ತಾಯ್ತಾ. ಅದ್ರ ನಂತರ ಇವಳದು ರಿಯಲ್ ಬಣ್ಣ ಹೊರಗೆ ಬಂದಿದೆ. ಯಾರದು? ಕಾವ್ಯನದು ಮುಖವಾಡ ಹೊರಗೆ ಬಂದಿದೆ. ಅವಳು ಫಸ್ಟ್ ಟೈಮ್ ಅಲ್ಲಿ ಫಸ್ಟ್ ವೀಕ್ ಅಲ್ಲೆಲ್ಲ ಒಳ್ಳೆ ರೀತಿಯಲ್ಲಿ ಇದ್ಲು, ನಂಗೆ ಕೂಡ ತುಂಬಾ ಖುಷಿಯಾಗಿತ್ತು. ಅದರ ನಂತರ ಅಶ್ವಿನಿ ಗೌಡ ಕೂಡ ಹಾಗೇನೆ. ಸ್ಟಾರ್ಟಿಂಗ್ ಅಲ್ಲಿ ಈ ಹುಡುಗಿ ಬಂದ ಕೂಡ್ಲೆ ಒಂದು ಹೊರಗೆ ಹೋಗುವ ಒಂದು ಸನ್ನಿವೇಶ ಬರ್ತದೆ. ಆಗ ಅಶ್ವಿನಿ ಗೌಡ ಹೇಳ್ತಾಳೆ, ಆ ಹುಡುಗಿ ಒಂದು ಸಣ್ಣ ವಯಸ್ಸಿನ ಹುಡುಗಿ, ಬರ್ಲಿ ಒಳಗೆ ಬರ್ಲಿ, ಬೇರೆಯವರಿಗೆ ಅದು ಒಂದು ಚಾನ್ಸ್ ಇರ್ತದೆ, ಈ ಹುಡುಗಿ ಒಂದು ಚಾನ್ಸ್ ಕೊಟ್ಟಾಗೆ ಆಗ್ತದೆ ಅಂತ ಹೇಳಿ. ಆಗ ಕೂಡ ನಾನು ಹೇಳಿದೆ ಅಶ್ವಿನಿ ಗೌಡ ಒಂದು ತಾಯಿ ಹೃದಯ, ಒಳ್ಳೆ ಹೆಂಗಸ್ ಅಂತ ಹೇಳಿದ್ದೆ, ಗೊತ್ತಾಯ್ತಾ. ಎಲ್ಲಿ ತಪ್ಪುಂಟು ಎಲ್ಲಿ ಸರಿ ಉಂಟು ಪ್ರತಿಯೊಂದನ್ನು A to Z ನಾನು ಹೇಳಿದ್ದೇನೆ. ಎಲ್ಲಿ ಕೂಡ ಪಾರ್ಶಿಯಾಲಿಟಿ ಮಾಡ್ಲಿಲ್ಲ, ಭೇದವ ಮಾಡ್ಲಿಲ್ಲ. ನಾನು ಯಾಕೆ ಅಂದ್ರೆ ಅವಳು ಒಳ್ಳೆ ಡೀಸೆಂಟ್ ಹುಡುಗಿ, ಮತ್ತೆ ಪರ್ಫೆಕ್ಟ್ ಇದ್ದಾಳೆ, ಫೇಕ್ ಇಲ್ಲ, ರಿಯಲ್ ಆಗಿದ್ದಾಳೆ. ಇಲ್ಲಿ ಹೇಗಿದ್ದಾಳೆ ಅದೇ ರೀತಿ ಬರುದು. ಈಗ ಅಶ್ವಿನಿ ಗೌಡ ಇವಳಿಗೆ ಎಷ್ಟು ಚೀಪ್ ಮಾಡಿ ಮಾತನಾಡಿದ್ಲು, ಆದ್ರೂ ಅವಳು ತಲೆಯಲ್ಲಿ ಯಾವ್ದನ್ನು ಇಡದೆ ಸಾರಿ ಕೂಡ ಕೇಳಿದಾಳೆ. ಯಾರು? ಅಶ್ವಿನಿ ಗೌಡ ರಕ್ಷಿತನಿಗೆ ಕೇಳಿದಾಳೆ. ಅದರ ನಂತರ ಅವಳದು ಮೊನ್ನೆ ಬೆನ್ನು ನೋವಿಗೆ ಇವಳೇ ಪಾಪ ಬೆನ್ನು ಅಲ್ಲಿ ನಿಂತ್ಕೊಂಡು ಇದು ಮಾಡ್ತಾ ಇದ್ದಾಳೆ. ಅದರ ನಂತರ ಇವರಿಬ್ಬರು ಒಟ್ಟಿಗೆ ಆಗಿದ್ದಾರೆ ಈಗ. ಯಾರು? ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ. ಹಾಗಾದ್ರೆ ಅವರಲ್ಲಿ ಒಟ್ಟಿಗೆ ಆಟ ಆಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಹೊರಗಡೆ ಬಂದು ರಾಮಾಯಣ ಮಹಾಭಾರತ ಯಾಕೆ ಮಾಡುದು ಅಂತ ಕೇಳುದು, ಅವಳನ್ನು ಯಾಕೆ ಹೇಟ್ ಮಾಡುದು, ಅವರಲ್ಲಿ ಆಟ ಆಡ್ಲಿಕ್ಕೆ ಹೋಗುದು. ಮತ್ತೆ ಅಲ್ಲಿ ಯಾರಾದ್ರೂ ಒಂದು ವಿನ್ ಆಗ್ತಾರೆ, ಗೊತ್ತಾಯ್ತಾ. ವಿನ್ ಆಗಿ ಬರೋದವರು, ನೀವ್ ಯಾಕೆ ಇಲ್ಲಿ ಹೇಟ್ ಕಮೆಂಟ್ಸ್ ಹಾಕುದು? ಇಲ್ಲಿ ಗೇಮ್ ಶೋ ಹೇಳಿದ ನಂತರ, ರಿಯಾಲಿಟಿ ಶೋ ಹೇಳಿದ ನಂತರ ಅಲ್ಲಿ ಯಾರಾದ್ರೂ ಒಂದು ವಿನ್ ಆಗ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ, ರಕ್ಷಿತಾ ಶೆಟ್ಟಿ ಫೈನಲಿಸ್ಟ್ ಬಂದು ಅವಳು ವಿನ್ ಆಗ್ತಾಳೆ ಅಂತ ನನ್ನದು ಇಂಟ್ಯೂಷನ್ ಸ್ಟ್ರಾಂಗ್ ಇದೆ. ಅವಳೇ ಒಂದು ವಿನ್ ಆಗ್ತಾಳೆ ಅಂತ ನಂಗೆ ಕೂಡ ಅನಿಸ್ತಾ ಉಂಟು. ಹಾಗಾಗಿ ರಕ್ಷಿತಾ ಶೆಟ್ಟಿ ವಿನ್ ಆಗೋ ಚಾನ್ಸ್ ಇದೆ. ನಿಮಗೆ ಒಂದು ನಾಮಿನೇಷನ್ ಇದು ಒಂದು ಟಾಸ್ಕ್ ಬರುವಾಗ ಅವಳು ರಕ್ಷಿತನಿಗೆ ನಾಮಿನೇಟ್ ಮಾಡ್ತಾಳೆ. ಅದರ ನಂತರ ಒಂದು ರೀಸನ್ ಕೊಡ್ತಾಳೆ, ಏನಂದ್ರೆ ಅವಳು ನನ್ನಕ್ಕಿಂತ 1 ವರ್ಷ ಸಣ್ಣವಳು, 24 ವರ್ಷದವಳು. ಒಂದೊಂದ್ಸಲ ಸಣ್ಣ ಮಕ್ಕಳಾಗಿ ಮಾಡ್ತಾಳೆ, ಒಂದೊಂದ್ಸಲ ಮೆಚ್ಯೂರ್ ಮಾಡ್ತಾಳೆ, ಇವಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಅಂತ ಹೇಳ್ತಾಳೆ. ಅದರ ನಂತರ ಇವಳು ರಕ್ಷಿತಾ ಶೆಟ್ಟಿ ಅದನ್ನು ಅಲ್ಲಿ ಹೇಳುದಿಲ್ಲ. ಅದರ ನಂತರ ಫುಲ್ ಒಂದು ಗ್ಯಾಂಗ್ ಕುತ್ಕೊಂಡಿರ್ತದೆ. ಅವಾಗ ಬಂದು ಹೇಳ್ತಾಳೆ, ನೀನ್ ಹೇಗೆ ಅದು ನನ್ನದು ಏಜ್ ಅಷ್ಟು ಅಂತ ಹೇಳಿದಿ, ನಿಂಗೇನು ಕ್ಲಿಯರ್ ಆಗಿ ಗೊತ್ತುಂಟ ನನ್ನದು, ನಾನು ನಿನ್ನಕ್ಕಿಂತ 3 ವರ್ಷ ಸಣ್ಣವಳು, ನನ್ನ ತಂದೆ ತಾಯಿಗೆನೆ ಆದದ್ದು ವೆಡ್ಡಿಂಗ್ ಆನಿವರ್ಸರಿ ಲಾಸ್ಟ್ ಇಯರ್ ಅಲ್ಲಿ, ಹಾಗಾಗಿ ನೀನ್ ಹೇಗೆ ನನ್ನನ್ನು ಅಷ್ಟು ವಯಸ್ಸಿನವಳು ಅಂತ ಹೇಳ್ತೀಯಂತ. ಆಗ ಮಾಳು ಕ್ಲಾಪ್ ಹೊಡಿತಾನೆ, ಗೊತ್ತಾಯ್ತಾ. ಯಾಕಂದ್ರೆ ಮಾಳು ಅದು ಸಹ ಹೇಳಿದ್ರು, ಯಾರೋ ಒಬ್ರು ಹುಚ್ಚರು ಹಾಕಿದ್ದಾರೆ ಇಲ್ಲಿ ಕಮೆಂಟ್ಸ್, ಮಾಳಿಗೆ ಅವಳು ರಕ್ಷಿತಾ ಶೆಟ್ಟಿ ಒಟ್ಟಿಗೆ ಕಮೆಂಟ್ ಆಗಿರುವುದು ಯಾಕಂದ್ರೆ ಮಾಳು ಅವನದು ನೆಕ್ಸ್ಟ್ ಆಲ್ಬಮ್ ಸಾಂಗ್ ಅಲ್ಲಿ ಇವಳಿಗೆ ಚಾನ್ಸ್ ಕೊಡ್ತೇನೆ ಅಂತ ಹೇಳಿದಾನಂತೆ. ಅದಕ್ಕೋಸ್ಕರ ರಕ್ಷಿತಾ ಶೆಟ್ಟಿ ಅವನೊಟ್ಟಿಗೆ ಇರುವುದಂತೆ. ಎಂತ ಒಂದು ಚೀಪ್ ಮೆಂಟಾಲಿಟಿ ಮನುಷ್ಯರಂದ್ರೆ, ಥೂ ಇವರ ಜನ್ಮಕ್ಕೆ. ಯಾಕೆಂದ್ರೆ ಈ ಹುಡುಗಿ ರಕ್ಷಿತಾ ಶೆಟ್ಟಿ ಮಾಳು ಯಾಕೆ ಒಟ್ಟಿಗೆ ಇರುವುದಂದ್ರೆ, ಅವನು ಯಾರನ್ನು ಅಲ್ಲಿಂದ ಇಲ್ಲಿಗೆ ಫಿಟ್ಟಿಂಗ್ ಇಡುದಿಲ್ಲ. ಒಳ್ಳೆ ಹುಡುಗ ಮಾಳು ಕೂಡ, ಗೊತ್ತಾಯ್ತಾ.
ಮತ್ತೆ ಮೊದಲು ಗಿಲ್ಲಿಯೊಟ್ಟಿಗೆನೂ ಪಾಪ ಅದೇ ರೀತಿ ಇದ್ಲು, ಅವನು ತಮಾಷೆ ಮಾಡ್ತಾ ಇರುವಾಗ ಎಲ್ಲ ಒಳ್ಳೆ ರೀತಿಯಲ್ಲಿ ಇದ್ಲು. ಯಾವಾಗ ಅವನು ಇವಳನ್ನು ಪ್ರತಿಯೊಂದು ಕೆಲಸಕ್ಕೆ ಮಾತ್ರ ಉಪಯೋಗಿಸ್ತಾನೆ. ಟಾಸ್ಕ್ ಅಲ್ಲಿ ಅವಳನ್ನು ಕರೆದದ್ದು ನೀವು ನೋಡಿದ್ದೀರಾ? ಗಿಲ್ಲಿ ಯಾವ್ದ್ರಲ್ಲೂ ಟಾಸ್ಕ್ ಅಲ್ಲಿ ರಕ್ಷಿತನನ್ನು ಕರೆಯುವುದಿಲ್ಲ. ಪ್ರತಿಯೊಂದಕ್ಕೂ ನನ್ನ ಕಾವು ಅಂತ ಹೇಳಿ ಕಾವ್ಯನನ್ನು ಕರೆಯುದು. ಹಾಗಂತ ಹೇಳಿ ನಾನು ಗಿಲ್ಲಿಯನ್ನು ದೂರುದಿಲ್ಲ, ಯಾಕಂದ್ರೆ ಅವನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾನೆ. ಆದ್ರೆ ಒಂದು ಟಾಸ್ಕ್ ಅಂತ ಬರುವಾಗ ಈ ಹುಡುಗಿಯನ್ನು ಪಾಪ ರಕ್ಷಿತನನ್ನು ಕರೆಯುದಿಲ್ಲ. ರಕ್ಷಿತನನ್ನು ಕರೆಯುದು ಯಾವಾಗ? ಇವನದು ಬಿಟ್ಟಿ ಚಾಕರಿ ಏನಾದ್ರು ಇದ್ರೆ ಆ ಹುಡುಗಿಯನ್ನು ಪಾಪ ಕರೀತಾನೆ. ಆದ್ರೆ ಮಾಡು ಎಲ್ಲೂ ಕೂಡ ರಕ್ಷಿತಾ ಶೆಟ್ಟಿಯನ್ನು ಅಡ್ವಾಂಟೇಜ್ ತಗೊಳ್ಳಿಲ್ಲ. ಅದಕ್ಕೋಸ್ಕರ ಆ ಹುಡುಗಿಗೆ ಗೊತ್ತಾಗ್ತದೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ಈಗ ಅವಳಿಗೆ ಪಾಪ ಅರ್ಥ ಆಗ್ತುಂಟು. ಅದಕ್ಕೋಸ್ಕರ ಮಾಡು ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಳೆ. ಹಾಗಾದ್ರೆ ನೀವ್ ಎಣಿಸಿ ಅವಳು ಎಂತ ಸಮಯ ಸಾಧಕ್ಕೆ ಅಂತ ನೀವ್ ಎಣಿಸಿ. ಯಾಕಂದ್ರೆ ಅವಳು ಅದರ ನಂತರ ಅವರೊಂದು 3 ನಾಮಿನೇಟ್ ಆಗಿ ಹೊರಗೆ ಹೋಗುವಂತ ಒಂದು ಸನ್ನಿವೇಶ ಬರ್ತದೆ. ಆಗ ಅವಳು ಒಂದು ಪಾಪ ಅಪ್ಪಿ ಹಿಡಿದು ಹೇಳ್ತಾಳೆ, ಅಣ್ಣ ನೀವು ಮತ್ತೆ ಬರ್ತೀರಿ, ಒಳಗೆ ಬರ್ತೀರಿ ಅಂತ ಹೇಳಿ ಕೂಗ್ತಾಳೆ. ಗೊತ್ತಾಯ್ತಾ? ಇದು ಕಣ್ಣೀರು ಬರ್ತದಲ್ಲ, ಮೊಸಳೆ ಕಣ್ಣೀರಾಗಿ ಕೆಲವರು ಮೊಸಳೆ ಕಣ್ಣೀರು ಅಂತ ಹೇಳ್ತಾರೆ. ಕಣ್ಣಲ್ಲಿ ನೀರೇ ಇಳಿಯುದಿಲ್ಲ, ಅವರಿಗೆ ಫೀಲಿಂಗ್ಸ್ ಕೂಡ ಇರುದಿಲ್ಲ, ಆದ್ರೂ ಹೂ ಅಂತ ಮಾಡ್ತಾರೆ. ಆದ್ರೆ ಇವಳು ರಿಯಲ್ ಆಗಿ ಅಪ್ಪಿ ಹಿಡ್ದು ಕೂಗಿ ಹೇಳ್ತಾಳೆ, ಅಣ್ಣ ನೀವು ಬರ್ತೀರಾ, ಒಳಗೆ ಬರ್ತೀರಾ ಅಂತ ಹೇಳ್ತಾರೆ. ಅಷ್ಟು ಒಳ್ಳೆ ಹುಡುಗಿ. ಯಾರು ಎಂತದೇ ಮಾಡಿದ್ರು ಪಾಪ ಅದನ್ನು ಆ ದಿನ ಒಂದು ಜಗಳ ಮಾಡ್ತಾಳೆ ಅವಳು, ತುಂಬಾ ಜಗಳ ಮಾಡ್ತಾಳೆ. ಮರುದಿವ್ಸ ಏನು ಆಗದಾಗೆ ಇರ್ತಾಳೆ ಅವಳು. ಇದು ರಕ್ಷಿತಾ ಶೆಟ್ಟಿಯ ಒಳ್ಳೆಯ ಸ್ವಭಾವ. ಇದು ನನ್ಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ರಕ್ಷಿತಾ ಶೆಟ್ಟಿ ಅಂತ ಹೇಳುದು. ಯಾಕಂದ್ರೆ ಅವಳ ಅಷ್ಟು ಒಳ್ಳೆ ಗುಣ ಇದೆ. ಗೊತ್ತಾಯ್ತಾ? ಎಲ್ರಿಗೂ ಬರುದಿಲ್ಲ. ಯಾರು ಎಷ್ಟೇ ನಿಂದನೆ ಮಾಡಿದ್ರು ಆ ಹುಡುಗಿ ಪಾಪ ಮರುದಿವ್ಸ ನಾರ್ಮಲ್ ಆಗಿರ್ತಾಳೆ. ಕೆಲವರಿಗೆ ಹೊಟ್ಟೆ ಒಳಗಡೆ ತುಂಬಾ ವಿಷಯ ಇರ್ತದೆ, ಅದನ್ನು ಅವಳ ಎದುರುಗಡೆ ತೋರಿಸುದಿಲ್ಲ, ಹಿಂದ್ಗಡೆ ಮಾತನಾಡ್ತಾ ಇರ್ತಾರೆ, ಫಿಟ್ಟಿಂಗ್ಸ್ ಮಾಡ್ತಾ ಇರ್ತಾರೆ. ಅದರ ನಂತರ ಅಶ್ವಿನಿ ಗೌಡ ಮೊನ್ನೆ ಸಾರಿ ಅಂತ ಕೇಳಿದಾಳೆ, ಮತ್ತೆ ಅವಳೊಟ್ಟಿಗೆ ಆಟ ಆಡುದು, ಲಾಲಿ ಹಾಡುದು, ಅದು ಇದೆಲ್ಲ ಮಾಡ್ತಾ ಇರ್ತಾಳೆ. ಅದರ ನಂತರ ಧ್ರುವಂತನೊಟ್ಟಿಗೆ ಮತ್ತೆ ದೂರ್ತಾ ಇದ್ದಾಳೆ. ಯಾರನ್ನು? ರಕ್ಷಿತಾ ಶೆಟ್ಟಿಯನ್ನು. ಹಾಗಾದ್ರೆ ನೀವೇ ಹೇಳಿ, ಈಗ ರಕ್ಷಿತಾ ಶೆಟ್ಟಿ ಫೇಕಾ ಅಥವಾ ಅಶ್ವಿನಿ ಗೌಡ ಫೇಕ್ ಅಂತ ನೀವೀಗ ಹೇಳ್ಬೇಕು. ಅವಳು ನಂಗೆ ನನ್ನನ್ನು ಚೇಂಜ್ ಮಾಡಿದಿವಳೆ, ರಕ್ಷಿತಾ ಶೆಟ್ಟಿನಿಂದ ನಾನು ತುಂಬಾ ಬದಲಾದೆ, ಹಾಗೆ ಹೀಗೆ ಅಂತ ಹೇಳ್ತಾಳೆ. ಸೊ ನಾನು ಎಲ್ಲರಿಗೂ ಹೇಳುದು, ನಮ್ಮ ಕರಾವಳಿ ಹುಡುಗಿ ಹೇಳಿದ ನಂತರ ನಾವು ಬಿಟ್ಟು ಕೊಡುವ ಮಾತೇ ಇಲ್ಲ. ತುಳುನಾಡಿನ ಹುಡುಗಿಯೇ ಗೆದ್ದು ಬರ್ಬೇಕಂದ್ರೆ ನನ್ನ ಕೂಡ ಆಸೆ. ಅದೇ ರೀತಿ ಯಾರೆಲ್ಲ ರಕ್ಷಿತಾ ಶೆಟ್ಟಿಯ ಫ್ಯಾನ್ಸ್ ಇದ್ದಾರೆ, ಖಂಡಿತವಾಗ್ಲೂ ಅವಳನ್ನು ಗೆಲ್ಲಿಸುವ ತನಕ ನಾವು ನಮ್ಮ ಹಠ ಬಿಡುದೇ ಬೇಡ. ಎಂಡ್ ತನಕ ನಾವು ಎಲ್ಲರೂ ಸಪೋರ್ಟ್ ಮಾಡ್ತಾ ಇರ್ಬೇಕು. ಹಾಗಾಗಿ ಈಗ ವೋಟಿಂಗ್ ಲೈನ್ಸ್ ಕೂಡ ಈಗ ಕ್ಲೋಸ್ ಆಗಿದೆ. ಈಗ ಮತ್ತೆ ಸ್ಟಾರ್ಟ್ ಆಗ್ತದೆ ಸ್ಯಾಟರ್ಡೆ. ನಾಮಿನೇಷನ್ ಇರುವಾಗ ಮತ್ತೆ ಓಪನ್ ಆಗ್ತದೆ. ಆಗ ಜಿಯೋ ಸ್ಟಾರ್ ಉಂಟಲ್ಲ, ಹೆಚ್ಚಿನವರಿಗೆ ಗೊತ್ತಿಲ್ಲ, ಜಿಯೋ ಹಾಟ್ ಸ್ಟಾರ್ ಅಂತ ಹೇಳಿ ಒಂದು ಆಪ್ ಇದೆ. ಅದನ್ನೊಂದು ಡೌನ್ಲೋಡ್ ಮಾಡಿದ ನಂತರ ಅದರಲ್ಲಿ ಒಂದು ವೋಟ್ ಅಂತ ಇರ್ತದೆ. ಸೈಡ್ ಅಲ್ಲಿ ಒಂದು ಪರ್ಪಲ್ ಕಲರ್ ಅಲ್ಲಿ ಒಂದು ವೋಟ್ ಅಂತ ಇರ್ತದೆ. ಅದನ್ನೊಂದು ಕ್ಲಿಕ್ ಮಾಡಿದ ನಂತರ ಎಲ್ಲರ ಕಂಟೆಸ್ಟೆಂಟ್ ಫೋಟೋ ಬರ್ತದೆ. ಫೋಟೋ ಬಂದ ನಂತರ ಅದರಲ್ಲಿ ರಕ್ಷಿತಾ ಶೆಟ್ಟಿದ ಒಂದು ಫೋಟೋ ಬಂದ್ರೆ ಅದರಲ್ಲಿ ನಿಮ್ಗೆ ಒಬ್ಬರಿಗೆ 99 ವೋಟ್ ಹಾಕ್ಬೋದು. ಅವಳಿಗೆ ಆ ಹುಡುಗಿಗೊಂದು ದಯಮಾಡಿ ಎಲ್ಲರೊಂದು ವೋಟ್ ಮಾಡಿ. ನಂಗೆ ಯಾಕೆ ಗೊತ್ತಾ ಇಷ್ಟು ಹಠ ಅಂದ್ರೆ, ಅವಳಿಗೆ ಬೇಡದಾಗ ಹೇಳುವಾಗ ನಂಗೆ ಹೊಟ್ಟೆಯಲ್ಲಿ ಅಷ್ಟು ಇದು ಕೊತ ಅಂತ ಇದಾಗ್ತಾ ಉಂಟು. ಜಗಳ ಮಾಡ್ಲಿಕ್ಕೆ ಸಲ್ಲ, ಬಿಡ್ಲಿಕ್ಕೆ ಸಲ್ಲ. ಆದ್ರೆ ನಮ್ಮ ಹಿಡಿದ ಹಠ ಖಂಡಿತವಾಗ್ಲೂ ಲಾಸ್ಟ್ ಅವಳು ವಿನ್ ಆಗೋ ತನಕ ಬಿಡಬಾರ್ದು ನಾವು. ಅದಕ್ಕೋಸ್ಕರ ಖಂಡಿತವಾಗ್ಲೂ ನಾವು ಅವಳಿಗೆ ಲಾಸ್ಟ್ ತನಕ ಸಪೋರ್ಟ್ ಮಾಡುವ. ನಂಗೆ ರಕ್ಷಿತಾ ಶೆಟ್ಟಿಯೇ ಬರ್ತಾಳೆ ಅಂತ ನನ್ನ ಕೂಡ ಇಂಟ್ಯೂಷನ್ ಸ್ಟ್ರಾಂಗ್ ಇದೆ. ಹೋದ ನಂತರ ಯಾರನ್ನು ದೂರಬಾರ್ದು. ನಿಮ್ಮದು ಎಷ್ಟು ಆಟ ಉಂಟು ಅಷ್ಟು ಮಾತ್ರ ಆಟ ಆಡಿ ಹೋಗ್ಬೇಕಲ್ವಾ? ಮತ್ತೆ ಇನ್ನೊಂದು ಏನಂದ್ರೆ, ಧ್ರುವಂತಿಗೆ ನಾನು ಲಾಸ್ಟ್ ವೀಕ್ ಅಲ್ಲಿ ಧ್ರುವಂತಿದು ಒಂದು ಸ್ವಭಾವ ಒಳ್ಳೇದು ಉಂಟಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಾನು ಹಾಕಿದೆ. ಇದ್ರಲ್ಲಿ ಹಾಕ್ಲಿಲ್ಲ ನಾನು ವಿಡಿಯೋ, ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದೆ. ಈಗ ಧ್ರುವಂತು ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದ್ದಾನೆ ಅಂತ. ಆದ್ರೆ ನಾಯಿ ಬಾಲ ಡೊಂಕು ಹೇಳಿದಾಗ ಇವನ್ ಮತ್ತೆ ಅಶ್ವಿನಿ ಗೌಡನಿಗೆ ನಂಗೆ ಈಗ ನೆನಪಾಯ್ತು, ಅವಳದು ಮೊನ್ನೆ ಕಾಲು ಮುರಿತ ಅಂತ ಹೇಳ್ತಾಳೆ. ಗೊತ್ತಾಯ್ತಾ? ಅದ್ರ ನಂತರ ಎಲ್ಲ ಬಂದ್ರು, ಅವಳನ್ನು ಒಂದು ಇದು ಬಂತು, ಟ್ರೋಲಿ ಬಂತು, ಅದ್ರಲ್ಲಿ ಕರ್ಕೊಂಡು ಹೋದ್ರು. ಒಂದು ದೊಡ್ಡದೊಂದು ಇದೆಲ್ಲ ಬ್ಯಾಂಡೇಜ್ ಎಲ್ಲ ಹಾಕಿ ಬರ್ತಾಳೆ, ಒಳಗೆ ಕುಂತ್ಕೊಂಡು ಬರ್ತಾಳೆ. ಆಯ್ತಾ? ಅದ್ರ ನಂತರ ಇವರೆಲ್ಲ ಒಂದು ಡ್ಯಾನ್ಸ್ ಮಾಡುದಿನ, ಅವಳನ್ನು ಚೇರ್ ಅಪ್ ಮಾಡುದಿನ, ಇದೆಲ್ಲ ನಾಟಕ ಇವಳದು. ನಮ್ಗೇನು ಹೊರಗೆ ನೋಡುವವರೆಗೆ ನಮ್ಗೆ ಗೊತ್ತಾಗುದಿಲ್ಲ ಇದು ನಾಟಕ ಅಂತ ಹೇಳಿ. ಆಯ್ತಾ? ಆ ರೀತಿ ನಾಟಕ ನಮ್ಮ ರಕ್ಷಿತಾ ಮಾಡುದಿಲ್ಲ. ಗೊತ್ತಾಯ್ತಾ? ಅದಕ್ಕೋಸ್ಕರ ಅವಳ ವ್ಯಕ್ತಿತ್ವ ರಿಯಲ್ ಆಗಿ ಇದ್ರಿಂದ ಎಲ್ಲರಿಗೆ ಫೇವ್ರೇಟ್ ಅವಳು. ನಮ್ಮ ತುಳುನಾಡಿನ ಹುಡುಗಿಯರು ಉಂಟಲ್ಲ, ಯಾರು ಸಹ ಫೇಕ್ ಇರುದಿಲ್ಲ, ರಿಯಲ್ ಆಗಿ ಇರ್ತಾರೆ. ಗೊತ್ತಾಯ್ತಾ? ಅದರ ನಂತರ ಇವಳು ಅಳುದೇನು, ಇವಳು ಎಲ್ಲ ಟಾಸ್ಕ್ ಯಾವ್ದು ಸಹ ಎಲ್ಲ ಬಂಡಲ್ ಇವಳು. ಅದರ ನಂತರ ಇವಳ ಟಾಸ್ಕ್ ಅನ್ನು ಕೂಡ ಚೈತ್ರ ಇದು ಆಗಿ ಅವಳು ಕ್ಯಾಪ್ಟನ್ ಆಗೋಳು. ಪಾಪ ಚೈತ್ರ ಟಾಸ್ಕ್ ವಿನ್ ಆಗಿರ್ತಾಳೆ.
ಆದ್ರೂ ಇವಳು ಏನು ಕೆಲಸ ಮಾಡದೆ ಇವಳು ಕ್ಯಾಪ್ಟನ್ ಆಗ್ತಾಳೆ, ಯಾರು ಸ್ಪಂದನ ಕ್ಯಾಪ್ಟನ್ ಆಗ್ತಾಳೆ. ಅದರ ನಂತರ ಒಂದು ಹ್ಯಾಲೋವಿನ್ ಅಂತ ಹೇಳಿ ಒಂದು ಟಾಸ್ಕ್ ಬರ್ತದೆ, ಅದರಲ್ಲಿ ಕರೆಕ್ಟ್ ಆಗಿ ಡಿಸಿಷನ್ ತಗೊಳ್ತಾರೆ. ಇವಳಿಗೆ ಚೈತ್ರನಿಗೆನೆ ಆ ಒಂದು ಕ್ಯಾಪ್ಟನ್ಶಿಪ್ ಒಂದು ಇದು ಬರ್ತದೆ. ಆವಾಗ ಇವಳು ಕೆದಕಿ ಹೇಳುದು ಸ್ಪಂದನ, ನಿಂಗೆ ಬೇರೆ ಆಪ್ಷನ್ ಇರ್ಲಿಲ್ಲ, ಕ್ಯಾಪ್ಟನ್ ಅಲ್ಲದೆ ಬೇರೆ ಆಪ್ಷನ್ ಇರ್ಲಿಲ್ಲ. ಯಾಕಂದ್ರೆ ಇವಳಿಗೆ ಕೂತೇ ತಿನ್ನುವ ಅಂತ ಏನು ಟಾಸ್ಕ್ ಇಲ್ಲದಿದ್ರು ನಾನು ಹೇಳುದು ಅವಳು ರಿಜೆಕ್ಟ್ ಪೀಸ್ ಅಂತ ಹೇಳುದು. ಯಾರು ಸ್ಪಂದನ ಏನು ಟಾಸ್ಕ್ ಮಾಡುದಿಲ್ಲ, ಖಾಲಿ ಕೂತ್ಕೊಳ್ಳುದು, ಅಲ್ಲಿಂದ ಎಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಫಿಟ್ಟಿಂಗ್ ಇಡುದು. ಎಂತ ಯಂಗ್ಸ್ಟರ್ನವರು ಈ ರೀತಿ ಎಲ್ಲ ಫಿಟ್ಟಿಂಗ್ ಇಡ್ತಾರ ಅಥವಾ ಆಚೆಯಿಂದ ಈಚೆಗೆ ಪಂಚಾಯತಿಗೆ ಮಾಡ್ತಾರಾ? ಮತ್ತೆ ಇನ್ನೊಂದು ಏನಂದ್ರೆ ಆಯ್ತು, ನಾವು ಸಹ ಒಬ್ಸರ್ವ್ ಮಾಡ್ತಾ ಇದ್ದೇವೆ. ಮತ್ತೆ ಹ್ಯಾಲೋವಿನ್ ಒಂದು ಟಾಸ್ಕ್ ಬರುವಾಗ ಇವಳದು ಕೈಕಾಲು ಕುಂಟುತ್ತಾ ಬರ್ತಿದ್ದವಳು ಬಾರೆ, ಮತ್ತೆ ಬೇರೆನಂತೆ ಮತ್ತೆ ಐ ಹಿಲ್ಸಿದ ಚಪ್ಪಲ್ ಹಾಕಿ ಹೋಗ್ತಾ ಇದ್ದಾಳೆ. ನಂಗೆ ಹೈಲೈಟ್ಸ್ ಆಗಿದೆ. ಇವಳು ಮೊನ್ನೆ ತನಕ ಕುಂಟ್ತಾ ಇದ್ಲಲ್ಲ ಹೀಗೆ ಮಾಡಿ ಮತ್ತೆಂತ. ಹಾಗಾದ್ರೆ ನೀವೇನಿಸಿ, ಇದು ಸ್ಕ್ರಿಪ್ಟೆಡ್ ಅಥವಾ ಬೇಕಂತ ಮಾಡ್ತಾ ಇದ್ದದ ಇವಳು ನಾಟಕ ಅಂತ ನೀವೀಗ ಹೇಳ್ಬೇಕು. ಅಲ್ಲೇ ತನಕ ಅವಳಿಗೆ ನಡಿಲಿಕ್ಕೆ ಆಗದವಳು ಹ್ಯಾಲೋವಿನ್ ಒಂದು ಇದು ಆಗ ಇಷ್ಟು ಹೈ ಹಿಲ್ಸಿದ್ದು, ಅದನ್ನು ಯಾರು ನೋಟ್ ಮಾಡ್ತಾರೆ? ನಮ್ಮ ರಕ್ಷಿತ ನೋಟ್ ಮಾಡ್ತಾಳೆ. ರಕ್ಷಿತ ಹೇಳ್ತಾಳೆ, ಮೊನ್ನೆ ತನಕ ನಿಂಗೆ ಕಾಲು ನೋವಿತ್ತಲ್ಲ, ಈಗ ಹೇಗೆ ಐ ಹಿಲ್ಸಿದ್ದು ಚಪ್ಪಲಾಗಿ ಹೋಗ್ತಾ ಇದೆ. ಈಗ ನೀವು ಹೇಳ್ಬೇಕು ಯಾರು ರಿಯಲ್ ಯಾರು ಫೇಕ್ ಅಂತ ಹೇಳಿ. ಫೇಕ್ ಯಾರು? ಸ್ಪಂದನ ಫೇಕ್. ಅದ್ರ ನಂತರ ಧ್ರುವಂತು ಕೂಡ ಹಾಗೇನೆ, ಇವಳನ್ನು ಪ್ರತಿ ಒಂದ್ರಲ್ಲೂ ಟಾಸ್ಕ್ ಅಲ್ಲಿ ಆಗ್ಲಿ ಯಾವುದೇ ಒಂದು ವಿಷಯದಲ್ಲಿ ಇವಳಿಗೆ ಇದು ಮಾಡ್ತಾ ಇರೋದು. ಬಾಲ್ ಇದೊಂದು ನೀರಲ್ಲಿ ಒಂದು ಆಟ ಆಡುವ ಒಂದು ಸೀನ್ ಇರ್ತದೆ, ಅದ್ರಲ್ಲಿ ಅವಳಿಗೆ ಮಾತ್ರ ದಟ್ಟಿಸಿ ಮಾತನಾಡೋದು, ಅವನು ಗರ್ಜನೆ ಮಾಡಿ ಅದ್ರ ನಂತರ ಅವಳು ಹೇಳ್ತಾಳೆ ಅಲ್ಲಿ ರಘುಗೆ ಬಂದು, ಇವನು ಎಲ್ಲರ ಹತ್ರ ಒಳ್ಳೆ ರೀತಿಯಲ್ಲಿ ಮಾತನಾಡ್ತಾ ಇರ್ತಾನೆ, ನನ್ನ ಹತ್ರ ಮಾತನಾಡುವಾಗ ಮಾತ್ರ ಅವನು ಆ ರೀತಿ ಮಾತನಾಡೋದು. ಯಾಕೆ? ಇವನು ಕೂಡ ಉಂಟಲ್ಲ, ಇವನು ಕೂಡ ಕರಾವಳಿ, ಎಷ್ಟೋ ಮಂದಿ ಹೇಳ್ತಾರಲ್ಲ ಕರಾವಳಿ ಹುಡುಗ ಕರಾವಳಿ. ಈ ಹುಡುಗಿ ಅವನದು ತಟ್ಟೆದು ಅನ್ನ ತಿಂದಿದ್ದಾಳ ಅಥವಾ ಅವನ ಮನೆದು ಆಸ್ತಿ ಏನಾದ್ರು ಕಬಳಿಕೆ ಮಾಡಿದಾಳ? ಇಲ್ಲಲ್ಲ. ಮತ್ತೆ ಯಾಕೆ ರಕ್ಷಿತನನ್ನೇ ಟಾರ್ಗೆಟ್ ಮಾಡೋದು? ರಕ್ಷಿತನಿಗೆ ನೀವು ಮೂದಲಿಸ್ತಾ ಇರೋದು ಯಾಕೆ? ಇವನು ಧ್ರುವಂತ್ ಎಲ್ಲರೂ ಹೇಳ್ತಾರೆ ಅವನು ಕೂಡ ಕರಾವಳಿ, ನೀವ್ ಯಾಕೆ ಅವನಿಗೆ ಸಪೋರ್ಟ್? ಯಾಕೆಂದ್ರೆ ಇದಕ್ಕೇನೆ, ಯಾಕಂದ್ರೆ ರಕ್ಷಿತನಿಗೆ ಯಾಕೆ ಉಪದ್ರ ಕೊಡುದು ಇವನು? ಅಲ್ಲಿ ಕೂಡ ಹಾಗೇನೆ ನೀರಲ್ಲಿ ಬಾಲ್ ತೆಗೆಯುವಾಗ ಅವಳಿಗೆನೆ ಟಾರ್ಗೆಟ್ ಮಾಡಿ ಅವಳಿಗೆನೆ ಗದರಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ನಂಗೆ ಇಷ್ಟ ಇಲ್ಲ ಧ್ರುವಂತ್ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಅವನು ಪ್ರತಿ ಸಲ ರಕ್ಷಿತನಿಗೆ ಇದು ಮಾಡುದು, ಬುಲ್ಲಿಂಗ್ ಮಾಡುದು, ಹ್ಯಾರಸ್ಮೆಂಟ್ ಮಾಡುದು ನಂಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡುದೇ ಬೇಡ ಯಾರು ಕೂಡ. ನಾನು ಧ್ರುವಂತಿಗೆ ಬಿಲ್ಕುಲ್ ನಾನು ಸಪೋರ್ಟ್ ಇಲ್ಲ. ಹಾಗೇನೆ ನಂಗೆ ಗಿಲ್ಲಿ ಕೂಡ ತುಂಬಾ ಇಷ್ಟ ಇದ್ದ. ಅವನು ಎಂಟರ್ಟೈನ್ ಮಾಡೋದ್ರಲ್ಲೆಲ್ಲ ಏನು ತೊಂದ್ರೆ ಇಲ್ಲ, ಎಲ್ಲರನ್ನು ನಗಿಸ್ತಾ ಇದು ಮಾಡ್ತಾ ಇರ್ತಾನೆ. ಮತ್ತೆ ಇನ್ನೊಂದು ಏನಂದ್ರೆ, ರಘು ಮತ್ತು ಗಿಲ್ಲಿದೊಂದು ಊಟ ಮಾಡುವ ಒಂದು ಸನ್ನಿವೇಶ ಇರ್ತದೆ, ಒಂದು ಸ್ವೀಟ್ ಹೋಳಿಗೆ ತಿನ್ನೋದು. ಅದ್ರಲ್ಲಿ ಅಣ್ಣ ಒಂದು ಕೊಡಣ್ಣ, ಅದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ವೈರಲ್ ಆಗಿದೆ. ಇದ್ರಲ್ಲಿ ಅವನು ಕೊಡುದಿಲ್ಲ. ಆಗ ಎಷ್ಟೋ ಮಂದಿ ಹೇಳ್ತಾರೆ ಇವನಿಗೆ ಆ ರೀತಿ ಈ ರೀತಿ ಅಂತ ಹೇಳ್ತಾರೆ, ಹೀಗೆ ಮಾಡ್ಬಾರ್ದಿತ್ತು, ಶತ್ರುಗಳಿಗೆ ಕೂಡ ನೀರು ಕೇಳ್ತಾರೆ, ಇವನ್ ಯಾಕೆ ಈ ರೀತಿ ಮಾಡಿದನು? ಯಾಕಂದ್ರೆ ರಘುವನ್ನು ಕೂಡ ತುಂಬಾ ಸತಾಯಿಸಿದ್ದಾನೆ ಯಾರು? ಗಿಲ್ಲಿ. ಅದಕ್ಕೋಸ್ಕರ ಸೊ ನಂಗೆ ಆದ್ರೂ ಕೂಡ ನಂಗೆ ಫೇವ್ರೇಟ್ ಗಿಲ್ಲಿ, ರಘು, ರಕ್ಷಿತಾ, ಈ ಮೂವರು ನಂಗೆ ಫೇವ್ರೇಟ್. ಓಕೆ, ಆದ್ರೆ ಅವರವರದು ವ್ಯಕ್ತಿತ್ವವನ್ನು ಅವರವರು ತೋರಿಸ್ತಿದ್ದಾರೆ. ಮತ್ತೆ ಈ ದಿನ ಒಂದು ಜಗಳ ಮಾಡ್ತಿದ್ರೆ ನೆಕ್ಸ್ಟ್ ಡೇ ಅವರೆಲ್ಲರೂ ಒಂದೇ. ಹಾಗಾಗಿ ನಾನು ಕಮೆಂಟ್ ಮಾಡುವವರಿಗೆ ಕೂಡ ಒಂದೇ ಹೇಳುದು, ನೋಡಿ ನೀವು ಕಿತ್ತಾಡ್ಬೇಕಷ್ಟೇ. ನನ್ನ ಇದ್ರಲ್ಲಿ ಬಂದು ರಾಮಾಯಣ ಮಹಾಭಾರತ ಎಲ್ಲ ಮಾಡ್ತಾ ಇರ್ತೀವಿ, ಆದ್ರೆ ಅವರು ನಾಳೆ ಒಂದೇ, ನಾಳ್ದು ವಿನ್ ಆದ ನಂತರ ನಿಮ್ಗೇನು ಬಂದು ಕೈಯಲ್ಲಿ ಟ್ರಾಫಿ ಕೊಡ್ತಾರ? ಇಲ್ಲಲ್ಲ. ಸೊ ಹಾಗಾಗಿ ನೀವು ನಂಗೆ ಬೈಯೋದನ್ನು ಬಿಟ್ಟುಂಟಲ್ಲ, ಸುಮ್ಮನೆ ಕೂತ್ಕೊಳ್ಳಿ. ಆದ್ರೆ ನೋಡಿ, ಇಲ್ಲಾಂದ್ರೆ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇರಿ. ಮತ್ತೆ ಇನ್ನೊಂದು, ನಾನು ಎಲ್ಲರಿಗೆ, ಯಾರೆಲ್ಲ ನಮ್ಮ ಕರಾವಳಿಯ ಜನರಿದ್ದಾರೆ ಅವರಿಗೆ ಎಲ್ಲರಿಗೆ ನಾನು ಒಂದೇ ಹೇಳುದು, ಆದಷ್ಟು ನಾವು ಬಂದ ನಂತರ ಈ ಹುಡುಗಿಗೆ ಸಪೋರ್ಟ್ ಮಾಡ್ಲಿಕ್ಕೆ ನಿಂತ ನಂತರ ನಡುದಾರಿಯಲ್ಲಿ ಬಿಟ್ಟು ಹೋಗುದು ಬೇಡ. ನನ್ನದೊಂದು ಜಾಯಮನೆ ಇದೆ. ನಾನು ಡೇ 1 ಇಂದ ಇವತ್ತಿನವರೆಗೂ ಅವಳು ಅಲ್ಲಿಗೆ ಫೈನಲಿಸ್ಟ್ ಹೋಗೋ ತನಕ ನಾನು ಅವಳದು ಸಪೋರ್ಟ್ ಆಗಿ ಇದ್ದೇನೆ, ಬೆನ್ನೆಲುಬಾಗಿ ಇದ್ದೇನೆ. ನನ್ನದು ಕೂಡ ತುಂಬಾ ಆಸೆ ಅಂದ್ರೆ ಅವಳು ಫೈನಲಿಸ್ಟ್ ತನಕ ಬರ್ತಾಳೆ ಅಂತ ಹೇಳಿ. ನನ್ನ ಇಂಟ್ಯೂಷನ್ ಹೇಳ್ತಾ ಇದೆ ಅವಳೇ ಒಂದು ವಿನ್ನರ್ ಅಂತ ಹೇಳಿ ಬಿಗ್ ಬಾಸ್ ಇದು. ಸೊ ಎಲ್ಲರೂ ಆದಷ್ಟು ನಮ್ಮ ಈ ಒಂದು ರಕ್ಷಿತನ ಒಂದು ಸೈಡ್ಗೆ ನಾವು ಒಂದು ಅವಳ ಮನೆಯವರಾಗೇನೆ ನಿಂತು ಅವಳ ಎಲ್ಲರಿಗೂ ಸಹಕಾರ ಮಾಡುವಂತ ನಾನು ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ಎಲ್ಲರೂ ನಾವು ಅವಳಿಗೆ ಸಪೋರ್ಟ್ ಮಾಡುವ. ಓಕೆ, ಸೊ ಹಾಗಾಗಿ ಯಾರನ್ನು ದೂಷಣೆ ಮಾಡಬೇಡಿ. ಮತ್ತೆ ಇನ್ನೊಂದು ನಾನು ಹೇಳುದು, ನಿಮ್ಗೆ ಕೂಡ ಹೆಣ್ಣು ಮಕ್ಕಳಿದ್ರೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಬೇರೆ ಯಾರಾದ್ರೂ ಬಾಡಿ ಶೇಮಿಂಗ್, ಏಜ್ ಬಗ್ಗೆ ಎಲ್ಲ ಮಾತನಾಡಿದ್ರೆ ನಿಮ್ಗೆ ಬೇಸರ ಆಗುದಿಲ್ಲ. ಅದೇ ರೀತಿ ನಾನು ಕೂಡ ಅವಳದು ಬಿಗ್ಗೆಸ್ಟ್ ಫ್ಯಾನ್. ಮತ್ತೆ ಇನ್ನೊಂದು ಸೈಡ್ ಅಲ್ಲಿ ಒಂದು ತಾಯಿ ಹೃದಯ ಅಂತ ಹೇಳ್ತಾರಲ್ಲ, ಎಷ್ಟಂದ್ರೂ ನಂಗೆ ಬೇಸರ ಆಗ್ತದೆ ಅವಳಿಗೆ ಕೆಟ್ಟದಾಗೆಲ್ಲ ಇಲ್ಲಿ ಹೇಳುವಾಗ. ಸೊ ಹಾಗಾಗಿ ನಿಮ್ಮದು ಹೇಟ್ ಕಮೆಂಟ್ಸ್ ಇದ್ರೆ ಆಟೋಮೆಟಿಕ್ ಯೂಟ್ಯೂಬ್ ರಿಸ್ಟ್ರಿಕ್ಟ್ ಮಾಡ್ತದೆ, ಅಥವಾ ನಾನು ಕೂಡ ನಿಮ್ಮ ಕಮೆಂಟ್ ಅನ್ನು ಪರ್ಮನೆಂಟ್ ಆಗಿ ಬ್ಲಾಕ್ ಮಾಡಿರ್ತೇನೆ ನಿಮ್ಗೆ. ಆದ್ರೆ ನೋಡಿ, ಇಲ್ಲಾಂದ್ರೆ ಸ್ಕಿಪ್ ಅಂತ ಹೇಳುವ ಒಂದು ಆಪ್ಷನ್ ಇದೆಯಲ್ಲ, ಅದು ಮಾಡಿ ಅಂತ ಹೇಳುದು ಅಷ್ಟೇ. ನಾನು ಹೇಳುದು, ಆ ಒಂದು ಹುಡುಗಿಯ ಒಳ್ಳೆ ಮನಸ್ಸಿಗೆ ಖಂಡಿತವಾಗ್ಲೂ ದೇವರು ಕೈ ಹಿಡಿತಾರೆ. ಹಾಗೇನೆ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಒಂದು ಅಷ್ಟು ಪವರ್ ಬರ್ತದಂತೆ. ಅದೇ ರೀತಿ ಎಲ್ಲರೂ ನಾವು ಅವಳಿಗೆ ಸಪೋರ್ಟ್ ಮಾಡುವಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಓಕೆ,
ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೇನೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಕೀಪ್ ಸಪೋರ್ಟಿಂಗ್ ಅಂಡ್ ಬಾಯ್.